ಆತ್ಮೀಯರೇ, ತಮಗೆಲ್ಲ ತಿಳಿದಂತೆ ನಾವು ಆಮಂತ್ರಣ ಪತ್ರಿಕೆ ಮುದ್ರಿಸಿದಾಗ ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಅಸಿಸ್ಟೆಂಟ್ ಕಮಿಷನರ್ ಗಿರೀಶ್ ನಂದನ್ ರವರು ಬರಬೇಕಿತ್ತು. ಕಾರಣಾಂತರಗಳಿಂದ ಜಿಲ್ಲಾಧಿಕಾರಿಗಳು ಮಂಗಳೂರಲ್ಲಿ ಮೀಟಿಂಗ್ ಇಟ್ಟು ಅಲ್ಲಿಂದ ಹೊರಡುವಾಗಲೇ 7:30 ಗಂಟೆ ಆದರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಇಲ್ಲಿವರೆಗೆ ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುವುದು ನನ್ನ ಕರ್ತವ್ಯ. ಗಿರೀಶ್ ನಂದನ್ ರವರು ಭಾರತೀಯ ವಾಯುಸೇನೆಯಲ್ಲಿ ಅಧಿಕಾರಿಯಾಗಿ ದಕ್ಷ ಅಧಿಕಾರಿ ಎನಿಸಿಕೊಂಡ ಇವರು ಮುಂದೆ ನೌಕಾಪಡೆಯಲ್ಲಿ ಮುಂದೆ KS ಎಂಬ ಉನ್ನತ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಸರ್ಕಾರಿ ಅಧಿಕಾರಿಯಾಗಿ ನೇಮಕಗೊಂಡವರು. ಅತ್ಯಂತ ಮೃದು ಮಾತು ಮತ್ತು ಸರಳತೆ ಇವರ ವಿಶೇಷತೆ. ನಮ್ಮ ವಿದ್ಯಾರಶ್ಮಿಯ ಬಗ್ಗೆ ವಿಶೇಷ ಗೌರವ ಹೊಂದಿರುವ ಇವರು ನಮ್ಮ ಪುತ್ತೂರು ಕಂದಾಯ ಉಪವಿಭಾಗದ ಸಹಾಯಕ ಕಮಿಷನರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು ಜನಮನ ಗೆದ್ದಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಮತ್ತು ಅಧ್ಯಾಪಕ ಬಂಧುಗಳ ಪರವಾಗಿ ಮತ್ತು ಸವಣೂರಿನ ನಾಗರಿಕರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅವರನ್ನು ಅಶ್ವಿನ್ ಶೆಟ್ಟಿ ಹೂಗುಚ್ಛ ಕೊಡುವುದರ ಮೂಲಕ ಗೌರವಿಸಬೇಕು ಅಂತ. ಎಲ್ಲ ಶಾಲಾ ವಿದ್ಯಾರ್ಥಿನಿಯರು ತಮಗೆಲ್ಲ ತಿಳಿದಿರೋ ಹಾಗೆ ಈ ಒಂದು ಎಜುಕೇಷನ್ ಅನ್ನೋದು ತಮ್ಮದೊಂದು ಬಹಳ ಮುಖ್ಯವಾದ ಘಟ್ಟ. ಈ ಒಂದು ಘಟ್ಟದಲ್ಲಿ ನಾವೆಲ್ಲರೂ ಮುಂದೆ ಸಾಗಬೇಕು ಮತ್ತು ನಾವು ನಮ್ಮ ಜೀವನವನ್ನು ಸುಗಮವಾಗಿ ನಡೆಸಬೇಕಾಗಂದರೆ ಈಗ ವಿದ್ಯೆ ಬಹಳ ಮುಖ್ಯವಾಗಿದೆ. ಅದರಲ್ಲೂ ಮುಖ್ಯವಾಗಿ ಈಗಿನ ಕಾಲದಲ್ಲಿ ಎಲ್ಲರೂ ವಿದ್ಯಾಭ್ಯಾಸ ಪಡೀತಿರೋದ್ರಿಂದ ವಿದ್ಯೆಗಿಂತ ಮುಖ್ಯವಾಗಿ ಮಾನವೀಯ ಮೌಲ್ಯಗಳು ಬಹಳ ನಮಗೆ ಮುಖ್ಯ. ಶಾಲೆಗಳಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ನಾನು ನೋಡಿದಾಗೆ ಈ ಒಂದು ಮಾನವೀಯ ಮೌಲ್ಯಗಳಿಗೆ ಮತ್ತು ಈ ಗುಣಗಳಿಗೆ ಬಹಳ ಒತ್ತು ಕೊಡುವಂಥ ಎಲ್ಲ ಶಾಲೆಗಳನ್ನ ನೋಡಿದ್ದೇನೆ. ಅದರಲ್ಲೂ ಕೂಡ ಶ್ರೀ ವಿದ್ಯಾರಶ್ಮಿ ಶಾಲೆ ಏನಿದೆ ಅದರ ಮುಖ್ಯಸ್ಥರು ಹೇಗೆ ಅವ್ರ ಕಂಡಕ್ಟ್ ಇದೆ ಅದೇ ರೀತಿ ಅವ್ರ ಶಾಲೆನೂ ಕೂಡ ನಡೀತಾ ಇದೆ ಅಂತ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಈ ಒಂದು ಶಾಲೆಗೆ ಮತ್ತು ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ತಾವೆಲ್ಲ ಮುಂದೆ ಉನ್ನತ ಹುದ್ದೆಗಳನ್ನ ಅಲಂಕರಿಸಿ ಮತ್ತು ಒಳ್ಳೆ ಪ್ರಜೆಗಳಾಗಿ ಒಳ್ಳೆ ದೇಶಕ್ಕೆ ಹೆಸರು ಪಡೆಯುವಂಥ ಒಂದು ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.